ಕೋಸ್ಟಲ್ ವುಡ್ನಲ್ಲಿ ಸಖತ್ತು ಸದ್ದು ಮಾಡ್ತಾ ಇರೋ ಉಮಿಲ್ಗೆ ಇದೀಗ ವಿದ್ಯಾರ್ಥಿಗಳು ಜೈ ಎಂದಿದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಉಮಿಲ್ಗೆ ಜೈ ಅಂದಿರೋ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ತು ಸದ್ದು ಮಾಡುತ್ತಿದ್ದು, ಇದರಿಂದ ಸಿನಿಮಾ ವೀಕ್ಷಿಸದವರಿಗೆ ಮತ್ತಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗುವಂತೆ ಮಾಡಿದೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಮ್ಯಾಮ್, ನಾವು ಇಂದು ಕ್ಲಾಸಿಗೆ ಬರಲ್ಲ, ಉಮಿಲ್ ನಮ್ಮ ಊರದ ನಮ್ಮ ತೋಟದ 7/12/2018ಗೆ ಹೋಗಿದ್ದೇವೆ ಎಂದು ಬೋರ್ಡ್ನಲ್ಲಿ ಬರೆದಿರೋ ಪೋಸ್ಟ್ ಸಖತ್ತು ಸದ್ದು ಮಾಡ್ತಾ ಇದೆ. ಯಾರೋ ವಿದ್ಯಾರ್ಥಿಗಳು ಉಮಿಲ್ ಚಿತ್ರವನ್ನು ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಿಸಲು ಹೋಗಿರೋದಂತೂ ಈ ಪೋಸ್ಟ್ನಿಂದ ಪಕ್ಕಾ ಆಗಿದೆ. ಈಗಾಗಲೇ ಈ FDFS ಪೋಸ್ಟ್ ತುಳುನಾಡಿನ ಚಿತ್ರಪ್ರೇಮಿಗಳ ವಾಟ್ಸಪ್ ಸ್ಟೇಟಸ್ ಆಗ್ತಾ ಇದ್ದು ಸಖತ್ ವೈರಲ್ ಆಗಿದೆ. ತುಳು ಸಿನಿಮಾ ಅಂದ್ರೆ ತುಳುನಾಡಿನ ವಿದ್ಯಾರ್ಥಿಗಳು ಯಾವತ್ತೂ ಬಿಟ್ಟುಕೊಡಲ್ಲ, ಫಸ್ಟ್ ಡೇ ಫಸ್ಟ್ ಶೋಗೆ ಹಾಜರ್ ಅನ್ನೋದು ಈ ಪೋಸ್ಟ್ನಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.